ಪುತ್ತೂರು ಉಪ್ಪಿನಂಗಡಿ ರಸ್ತೆಯ ಚಿಕ್ಕಮುಡ್ನೂರು ಗ್ರಾಮದ ದಾರಂದಕುಕ್ಕುವಿನಲ್ಲಿ ಬಸ್ ಪ್ರಯಾಣಿಕರ ತಂಗುದಾಣ ನಿರ್ಮಾಣದ ವಿಚಾರ ಬಹಳಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಬಸ್ ನಿಲ್ದಾಣಕ್ಕೆ ಗುರುತು ಮಾಡಿದ್ದ ಸ್ಥಳ ನಮ್ಮ ಮನೆಯ ಗೇಟ್ನ ಮುಂದಿದೆ ಮತ್ತು ಲೋಕೋಪಯೋಗಿ ಇಲಾಖೆಯಿಂದ ನಿರಾಪೇಕ್ಷಣಾ ಪತ್ರ ಲಭ್ಯವಾಗುವ ತನಕ ಕಾಮಗಾರಿ ನಡೆಸಬಾರದು ಎಂದು ನೋಟಿಸ್ ಜಾರಿಯಲ್ಲಿದ್ದರೂ ಕಾಮಗಾರಿ ನಡೆಸುತ್ತಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ಸ್ಥಳಕ್ಕೆ ಆಗಮಿಸಿದ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಜಿಲ್ಲಾಧ್ಯಕ್ಷರ ನಿಯೋಗವು ಬನ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರೊಂದಿಗೆ ಮಾತುಕತೆ ನಡೆಸಿ ದೂರುದಾರರೊಂದಿಗೆ ಸಂಧಾನಕ್ಕೆ ತೆರಳಿದ್ದು ಮಾತುಕತೆ ವಿಫಲವಾಗಿದೆ. ಇದರ ಬೆನ್ನಲ್ಲೇ ಈಗಾಗಲೇ ಗುರುತು ಮಾಡಿದ ಸರ್ಕಾರಿ ಸ್ಥಳದಲ್ಲೇ ಬಸ್ ತಂಗುದಾಣ ನಿರ್ಮಾಣ ಮಾಡಬೇಕು ಎನ್ನುವ ಆಗ್ರಹ ಈ ಭಾಗದ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳಿಂದ ಕೇಳಿ ಬಂದಿದ್ದು ಯಾವುದೇ ಕಾರಣಕ್ಕೂ ಕಾಮಗಾರಿ ನಿಲ್ಲಿಸಲೇಬಾರದು ಎಂದು ಪ್ರತಿಭಟನೆಯೂ ನಡೆದಿದೆ. ಪುತ್ತೂರು ಉಪ್ಪಿನಂಗಡಿ ರಸ್ತೆಯ ಚಿಕ್ಕಮುಡ್ನೂರು ಗ್ರಾಮದ ದಾರಂದಕುಕ್ಕುವಿನಲ್ಲಿ ಮಾಜಿ ಸೈನಿಕ ಸುನಿಲ್ ರೇಗೋ ಅವರ ತಾಯಿ ಹಿಲ್ಡಾ ರೇಗೋ ಅವರ ಹೆಸರಿನಲ್ಲಿರುವ ಸ್ಥಳದ ಗೇಟ್ನ ಮುಂದೆ ಬಸ್ ಪ್ರಯಾಣಿಕರ ತಂಗುದಾಣವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಎಂಬ ಆರೋಪವನ್ನ ಈ ಮನೆಯವರು ಮಾಡ್ತಾ ಇದ್ದಾರೆ. ಈ ಕುರಿತು ಜಿಲ್ಲಾ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘಕ್ಕೆ ದೂರು ನೀಡಲಾಗಿತ್ತು. ಈ ನಿಟ್ಟಿನಲ್ಲಿ ಜಿಲ್ಲಾಧ್ಯಕ್ಷ ಚಿರಿಯನ್, ಗೌರವಾಧ್ಯಕ್ಷ ಮ್ಯಾಥ್ಯೂ, ಉಪಾಧ್ಯಕ್ಷ ಸೈಮನ್ ಅವರ ನಿಯೋಗ ಪುತ್ತೂರು ನಗರ ಪೊಲೀಸ್ ಠಾಣೆಗೆ ದೂರು ನೀಡಲು ಬಂದಿದ್ರು. ಆದರೆ ಆರಂಭದಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಮತ್ತೆ ದೂರಿನ ವಿಚಾರಕ್ಕೆ ಹೋಗುವ ಹಿನ್ನೆಲೆಯಲ್ಲಿ ನಿಯೋಗ ದಾರಂದಕುಕ್ಕು ಬಸ್ ತಂಗುದಾಣ ನಿರ್ಮಾಣದ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ. ಬನ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜಯ ಮತ್ತು ಸದಸ್ಯರಾದ ಶೀನಪ್ಪ ಕುಲಾಲ್ ಜೊತೆ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಮಾಜಿ ಸೈನಿಕರು ದೂರುದಾರರೊಂದಿಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಬನ್ನೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಲೋಕೋಪಯೋಗಿ ಇಲಾಖೆ ನೋಟಿಸ್ ಅನ್ನು ಸೆಪ್ಟೆಂಬರ್ 12ರಂದು ಜಾರಿ ಮಾಡಿದ್ದು, ಅದರಲ್ಲಿ ಪುತ್ತೂರು ಉಪ್ಪಿನಂಗಡಿ ರಾಜ್ಯ ಹೆದ್ದಾರಿಯ ದಾರಂದಕುಕ್ಕು ಎಂಬಲ್ಲಿ ಬಸ್ ಬೇ ಅಥವಾ ಬಸ್ ನಿಲ್ದಾಣ ನಿರ್ಮಾಣ ಮಾಡುವ ಬಗ್ಗೆ ಸೆಪ್ಟೆಂಬರ್ 15ರಂದು ಲೋಕೋಪಯೋಗಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಪರಿವೀಕ್ಷಣೆಗೆ ಬರಲಿದ್ದಾರೆ. ಈ ಸಂದರ್ಭ ಲೋಕೋಪಯೋಗಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಉಪಸ್ಥಿತರಿರಬೇಕು. ಜೊತೆಗೆ ಇಲಾಖೆಯಿಂದ ನಿರಾಪೇಕ್ಷಣಾ ಪತ್ರ ಲಭ್ಯವಾಗುವ ತನಕ ಯಾವುದೇ ಕಾರಣಕ್ಕೂ ಬಸ್ ಬೇ ಅಥವಾ ಬಸ್ ನಿಲ್ದಾಣದ ನಿರ್ಮಾಣ ಮಾಡದಂತೆ ತಿಳಿಸಲಾಗಿದೆ. ಆದರೂ ಕಾಮಗಾರಿ ನಡೆಸುತ್ತಿದ್ದಾರೆ ಎಂದು ಸುನಿಲ್ ರೇಗೋ ಅಳಲು ತೋಡಿಕೊಂಡ್ರು. ನಿರ್ಮಾಣಗೊಳ್ತಾ ಇರುವ ಬಸ್ ತಂಗುದಾಣದ ಹಿಂಬದಿ ಈ ಹಿಂದೆ ಗೇಟ್ ಇರಲಿಲ್ಲ. ಆದರೆ ಈಗ ಹೊಸ ಗೇಟ್ ಅನ್ನು ಅಳವಡಿಸಲಾಗಿದೆ. ಆದರೆ ಆ ಗೇಟ್ ಬದಲು ಪಕ್ಕದಲ್ಲಿ ರಸ್ತೆ ನಿರ್ಮಾಣ ಮಾಡುವ ಅವಕಾಶವಿದೆ, ಅದನ್ನ ಬಳಸಿಕೊಳ್ಳಬಹುದು ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು ಮಾಜಿ ಸೈನಿಕರಿಗೆ ಮನವರಿಕೆ ಮಾಡಿದ್ರು. ಇದಕ್ಕೆ ಸಹಮತ ವ್ಯಕ್ತಪಡಿಸಿದ ಮಾಜಿ ಸೈನಿಕರು ದೂರುದಾರರ ಜೊತೆ ಅವರ ಮನೆಯಲ್ಲಿ ಮಾತುಕತೆ ನಡೆಸಿದ್ರು. ಆದರೆ ಈ ಮಾತುಕತೆ ವಿಫಲವಾಗಿದೆ ಎಂದು ತಿಳಿದು ಬಂದಿದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಜಿಲ್ಲಾಧ್ಯಕ್ಷ ಚಿರಿಯನ್ ಅವರು, ಮಾಜಿ ಸೈನಿಕರ ದೂರಿನಂತೆ ನಾವು ವಿಚಾರಿಸಲು ಬಂದಿದ್ದೆವು. ಇಲ್ಲಿ ಬಸ್ ನಿಲ್ದಾಣದ ಕಾಮಗಾರಿ ನಡೀತಾ ಇದೆ, ಆದರೆ ಪಿಡಿಒ ನಾವು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಂಜಿನಿಯರಿಂಗ್ ಇಲಾಖೆ ಕೂಡ ನಾವು ಕಾಮಗಾರಿ ಆರಂಭಿಸಿಲ್ಲ ಎಂದು ಹೇಳ್ತಾ ಇದೆ. ಆದರೆ ಕಾಮಗಾರಿ ಮಾತ್ರ ನಡೀತಾ ಇದೆ, ಯಾರು ಮಾಡ್ತಾ ಇರೋದು ಅಂತ ಯಾರು ಒಪ್ಪುತ್ತಿಲ್ಲ ಎಂದು ಹೇಳಿದ್ರು. ಈ ಪುತ್ತೂರು ತಾಲೂಕಿನ ಮಾಜಿ ಸೈನಿಕ ನಮಗೆ ಒಂದು ಕಂಪ್ಲೇಂಟ್ ಹೇಳಿದ, ಅವನ ಮನೆಗೆ ಹೋಗುವಂಥ ದಾರಿಯನ್ನು ಬ್ಲಾಕ್ ಮಾಡಿ ಬಸ್ ಸ್ಟ್ಯಾಂಡ್ ಕಟ್ತಾ ಇದ್ದಾರೆ ಅಂತ ತಿಳಿಸಿದ ಪ್ರಕಾರ ನಾವು ಅದನ್ನು ವಿಚಾರಿಸಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ, ನೋಡಿದೆವು. ಸಂಘ ವಿಷಯ ಬಸ್ ಸ್ಟ್ಯಾಂಡ್ ಕೆಲಸ ನಡೀತಾ ಇದೆ. ಆದರೆ PDO ಹೇಳ್ತಾರೆ ನಾವು ಮಾಡ್ತಾ ಇಲ್ಲ ಅಂತ, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಹೇಳ್ತಾರೆ ನಾವು ಮಾಡ್ತಾ ಇಲ್ಲ ಅಂತ. ಆದರೆ ಕನ್ಸ್ಟ್ರಕ್ಷನ್ ಇಲ್ಲಿ ನಡೀತಾ ಉಂಟು. ವಿಚಾರ ಕಣ್ಮುಂದೆ ಕಾಣ್ತದೆ, ಇಲ್ಲೇನು ಕಾಣ್ತಾ ಉಂಟು, ಅದು ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಯಾರು ಮಾಡೋದು ಅಂತ ಯಾರು ಒಪ್ತಾ ಇಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಮಾಡ್ತಾರೆ, ಅದರ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಮಾಡ್ತಾರೆ. ಯಾರು ಮಾಡೋದನ್ನು ಎಂಕ್ವೈರಿ ಮಾಡಿ ಅವರು ತಿಳಿಸ್ತಾರೆ, ಇದು ಯಾರು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ, ಇದನ್ನು ಮಾಡಬಾರ್ದು ಎಂಬುದಾಗಿ ಇಂಜಿನಿಯರಿಂಗ್ ಇಲಾಖೆಯವರು 15 ತಾರೀಕಿನವರೆಗೆ ಮಾಡಬಾರದು ಅಂತ ಇಂಜಿನಿಯರಿಂಗ್ ಇಲಾಖೆಯವರು PDO ಅವರಿಗೆ ನೋಟಿಸ್ ಸರ್ವ್ ಮಾಡಿದ್ದಾರೆ. ಆ ನೋಟಿಸಿನ ಕಾಪಿಯನ್ನು ಇಲ್ಲಿ ಅಂಟಿಸಲೂ ಇದ್ದಾರೆ, ಗೋಡೆಗೆ ಅಂಟಿಸಿದ್ದಾರೆ. ಆದರೂ ಕೂಡ ವರ್ಕ್ ನಡೀತಾ ಇದೆ. PDO ಅವರು ಇಲ್ಲ, ಜಾಗದಲ್ಲಿ ಇಲ್ಲ. PDO ಅವರು ಫೀಲ್ಡಿಗೆ ಹೋಗಿದ್ದಾರೆ. ನಾವು ವಿಚಾರಿಸ PDO ಅವರು ಫೀಲ್ಡ್ಗೆ ಹೋಗಿದ್ದಾರೆ. ಅಂತೂ ಇದಕ್ಕೆ ಪೊಲೀಸ್ ಇಲಾಖೆಯವರು ಇನ್ನು ಯಾರು ಮಾಡ್ತಾ ಇದ್ದಾರೆ ಅವರು ಇನ್ನು ಇತ್ಯರ್ಥ ಮಾಡ್ತಾರೆ, ಯಾರು ಇದನ್ನು ಮಾಡಿಸ್ತಾ ಇದ್ದಾರೆ ಅಂತ. ಈಗ ನಿಮಗೆ ದೂರು ಬಂದದ್ದು ಹೇಗೆ ಅಂತ ಹೇಳಿ? ದೂರು ಬಂದಂದು ಅವನ ಮನೆಗೆ ಹೋಗುವಂತ ದಾರಿ ಎದುರುಗಡೆ ಬಸ್ ಸ್ಟ್ಯಾಂಡ್ ಕಟ್ತಾ ಇದ್ದಾರೆ. ಅವನ ಮನೆಗೆ ಹೋಗುವಂತ ದಾರಿ, ಅವನ ಮುಂದೆ ಮನೆ ಕಟ್ಟಬೇಕು ಅಂತಿದ್ದಂತ ಜಾಗ ನಂದು, ಅಲ್ಲಿಗೆ ಅದು ಜಾಗದಲ್ಲಿ ಆ ದಾರಿಯಲ್ಲಿ ಬಸ್ ಸ್ಟ್ಯಾಂಡ್ ಕಟ್ತಾ ಇದ್ದಾರೆ ಅಂತ ದೂರು ಬಂತು. ಅದನ್ನು ನೋಡ್ಲಿಕ್ಕೆ ನಾವು ಬಂದದ ವಿಷಯ ಕಟ್ತಾ ಇದ್ದಾರೆ, ನಡೀತಾ ಇದೆ. ಅದರ ಒಂದು ಆರೋಪ ಇದೆ, ಅದು ಗೇಟ್ ಮತ್ತೆ ಹಾಕಿದೆ ಅಂತ ಹೇಳಿ. ಆ ಗೇಟ್ ಮತ್ತೆ ಅವರು ಹೇಳ್ತಾ ಇದ್ದಾರೆ ಗೇಟ್ ಹೊಸದಾಗಿ ಹಾಕಿದ ಗೇಟ್ ಆಗಿರ್ಬೋದು. ಗೇಟು ಈಗ ರೀಸೆಂಟ್ಲಿ ಅದು ಹಳೆ ಗೇಟ್ ಏನಲ್ಲ,
ಅದು ಈಗ ಹಾಕಿದ್ವಿ, ಹೊಸ ಗೇಟ್ ಹಾಕಿದ್ವಿ. ಈ ನಡುವೆ ಸಂಜೆ ವೇಳೆಗೆ ಸರ್ವೆ ಇಲಾಖೆ ಗುರುತು ಮಾಡಿದ ಸರ್ಕಾರಿ ಸ್ಥಳದಲ್ಲೇ ಬಸ್ ತಂಗುದಾಣ ನಿರ್ಮಾಣ ಮಾಡಬೇಕು ಎಂದು ಆಗ್ರಹಿಸಿ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ದಾರಂದ ಕುಕ್ಕುವಿನಲ್ಲಿ ಪ್ರತಿಭಟನೆ ನಡೆಸಿದರು. ಯಾವುದೇ ಕಾರಣಕ್ಕೂ ಕಾಮಗಾರಿ ನಿಲ್ಲಿಸಬಾರದು, ನಮಗೆ ಇದೇ ಸ್ಥಳದಲ್ಲಿ ಬಸ್ ತಂಗುದಾಣ ನಿರ್ಮಾಣವಾಗಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಈ ಸಂದರ್ಭ ಬನ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜಯ ಅವರು ಮಾತನಾಡಿ, ಬಹುಜನರ ಬೇಡಿಕೆಯಂತೆ ಶಾಸಕರ ಅನುದಾನದಲ್ಲಿ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸರ್ಕಾರಿ ಜಾಗದಲ್ಲೇ ಬಸ್ ತಂಗುದಾಣ ನಿರ್ಮಿಸ್ತಾ ಇದ್ದೇವೆ. ಕೆಲವು ಮಂದಿ ಶಾಸಕರ ಕುರಿತು ಸುಳ್ಳು ಸುದ್ದಿ ಹಬ್ಬಿಸುವ ಕೆಲಸ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿದ್ರು. ನಮ್ಮ ದಾರಂದಕ್ಕೂ ಜಂಕ್ಷನ್ ನಲ್ಲಿ ಈಗ ನಮ್ಮ ಬಸ್ ತಂಗುದಾಣ ನಿರ್ಮಾಣ ಹಂತದಲ್ಲಿದೆ. ಆದರೆ ಈ ಒಂದು ನಿರ್ಮಾಣ ಹಂತದಲ್ಲಿರುವಾಗ ನಮ್ಮ ಅಲ್ಲೇ ಪಕ್ಕದ ಮನೆಯೊಬ್ಬರು ತುಂಬಾ ಕಿರುಕುಳವನ್ನು ಕೊಡುತ್ತಿದ್ದಾರೆ. ಅಧಿಕಾರಿಗಳಿಂದ ಹಿಡಿದು ಎಲ್ಲರಿಗೂ ಫೋನ್ ಮಾಡಿ ನಮ್ಮನ್ನ ಒಂದು ಕೆಳಮಟ್ಟದ ಪರಿಸ್ಥಿತಿಗೆ ತಳ್ಳುವಂತೆ ಮಾಡ್ತಿದ್ದಾರೆ. ಆದರೂ ನಾವು ಯಾವುದಕ್ಕೂ ಹಿಂಜರಿಯದೆ ನಮ್ಮ ಕೆಲಸ ಅತ್ಯಂತ ಶೀಘ್ರವಾಗಿ ಆಗ್ತಲೇ ಇದೆ. ಶಾಸಕರು ಇದಕ್ಕೆ 5 ಲಕ್ಷ ಅನುದಾನವನ್ನು ಕೂಡ ಒದಗಿಸಿದ್ದಾರೆ. ಇದು ಬಹುದಿನದ ಬೇಡಿಕೆಯಾಗಿದೆ. ಈಗ ತಾನೇ ಇಷ್ಟೊಂದು ಮಕ್ಕಳನ್ನು ಕೂಡ ಇಲ್ಲಿ ನೋಡ್ಬೋದು. ಇಷ್ಟೊಂದು ನಮ್ಮ ಪರಿಸರದಲ್ಲಿ ಇಷ್ಟೊಂದು ಜನ ಇದ್ದಾರೆ. ಅಷ್ಟು ಜನರು ಬಂದು ನಿಲ್ಲುವುದಕ್ಕೆ ಒಂದು ಯೋಗ್ಯವಾದ ಬಸ್ ಸ್ಟ್ಯಾಂಡ್ ಇಲ್ಲ ಅಂತೇಳಿ ಅಷ್ಟೊಂದು ಅಲಲನ್ನು ಕೂಡ ನಮ್ಮ ಗ್ರಾಮಸ್ಥರು ತೋಡಿಕೊಂಡಿದ್ದಾರೆ. ಅಷ್ಟೇ ವಯೋವೃದ್ಧರು ಬಂದು ಕುಳಿತುಕೊಳ್ಳೋದಕ್ಕೂ ಸಾಧ್ಯವಿರದಂತಹ ಪರಿಸ್ಥಿತಿ ಇದಾಗಿದ್ದು ಈಗಾಗಲೇ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗಿದೆ. ಯಾರ ಬೆದರಿಕೆಗೂ ಬಗ್ಗದೆ ನಮ್ಮ ಶಾಸಕರ ಅನುದಾನದಲ್ಲಿ ನಮ್ಮ ದಾರ್ನಕಲ್ಲಿ ಬಸ್ ತಂಗುದಾಣ ಹಾಗೆ ಆಗ್ತದೆ. ಬಿಜೆಪಿ ಬನ್ನೂರು ಶಕ್ತಿ ಕೇಂದ್ರದ ಅಧ್ಯಕ್ಷ ನಾಗೇಶ್ ಟಿಎಸ್ ಮಾತನಾಡಿ, ಬನ್ನೂರು ಕೋಡಿಂಬಾಡಿಯ 1000ಕ್ಕೂ ಹೆಚ್ಚು ಮಂದಿಗೆ ಇಲ್ಲಿ ಬಸ್ ತಂಗುದಾಣ ಬೇಕೆಂಬ ಬೇಡಿಕೆಯಂತೆ ಶಾಸಕರ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಪುತ್ತೂರು ಉಪ್ಪಿನಂಗಡಿ ರಸ್ತೆ ಬದಿಯಲ್ಲಿ ಬಸ್ ತಂಗುದಾಣ ನಿರ್ಮಿಸಲಾಗ್ತಾ ಇದೆ. ಬಸ್ ತಂಗುದಾಣ ನಿರ್ಮಾಣಕ್ಕೆ ಅಡ್ಡಿಪಡಿಸಿದ್ರೆ ಸಾರ್ವಜನಿಕರು ಸುಮ್ಮನಿರುವುದಿಲ್ಲ ಎಂದು ಎಚ್ಚರಿಸಿದರು. ವರ್ಷದಿಂದ ಈ ಒಂದು ದಾರಂದ ಎಂಬ ಭಾಗದಲ್ಲಿ ಪುತ್ತೂರಿಂದ ಇಲ್ಲಿ ಕೊಡಿಮರ ಹೋಗೋ ಬಸ್ಸಿನವರು, ಅದೇ ರೀತಿಯಾಗಿ ಬನ್ನೂರಿನವರು, ಅದೇ ರೀತಿಯಾಗಿ ಇಲ್ಲಿ ಕೋಡಿಂಬಾಡಿಗೆ ಹೋಗುವವರು, ಬೆಳ್ಳಿಪಾಡಿಗೆ ಹೋಗುವವರು, ಒಟ್ಟು ಒಂದು ಸುಮಾರು 1000ಕ್ಕೂ ಹೆಚ್ಚು ಸಂಖ್ಯೆಯ ಜನರಿಗೆ ಒಂದು ಬಸ್ಸಿನ ವ್ಯವಸ್ಥೆಗೆ ಅನುಕೂಲ ಆಗೋಗಿ ಇಲ್ಲಿ ಬಸ್ ಸ್ಟ್ಯಾಂಡ್ ಒಂದು ಬೇಡಿಕೆ ಇತ್ತು. ಹಿಂದೆ ಈ ಒಂದು ರಸ್ತೆ ಕಿರಿದಾದ ರಸ್ತೆ ಇರುವಾಗ ಇಲ್ಲಿಗೆ ನಾವು ಆನಂತರ ಒಂದು ಬಸ್ ಸ್ಟ್ಯಾಂಡ್ ಇತ್ತು. ಆಮೇಲೆ ಇದು ಅಗಲೀಕರಣ ಆಗಿ ಶಾಸಕರ ಒಂದು ಪುತ್ತೂರಿನಿಂದ ಉಪ್ಪಿನಂಗಡಿಗೆ ಒಂದು ಸುಂದರವಾದ ಒಂದು ದ್ವಿಪಥ ಒಂದು ರಸ್ತೆ ಆಗುವಾಗ ಆ ಸಂದರ್ಭದಲ್ಲಿ ಇಲ್ಲಿದ್ದ ಬಸ್ ಸ್ಟ್ಯಾಂಡನ್ನು ಕೆಡವಿ ಆ ಸಂದರ್ಭದಲ್ಲಿ ನಮಗೆ ಭರವಸೆ ನೀಡಿದ್ರು ಶಾಸಕರು. ಆದರೆ ಈ ರಸ್ತೆಯ ಕಾಮಗಾರಿ ತುಂಬ ವಿಳಂಬದ ಕಾರಣದಿಂದಾಗಿ ತಡವಾಗಿ ಆಗಿತ್ತು. ಆನಂತರ ನಮ್ಮ ಬೇಡಿಕೆಯ ಒಂದು ಮೇರೆಗೆ ಶಾಸಕರು ಈ ಒಂದು ಬಸ್ ಸ್ಟ್ಯಾಂಡನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅವರ ಪ್ರದೇಶಾಭಿವೃದ್ಧಿ ಒಂದು ಯೋಜನೆಯಿಂದ ನಮಗೆ ಒಂದು 5 ಲಕ್ಷ ರೂಪಾಯಿಯನ್ನು ಇದಕ್ಕೆ ಒಂದು ಅನುದಾನ ನೀಡಿ ಈ ಒಂದು ಕಾಮಗಾರಿಯನ್ನು ನಡೆಸಲಿಕ್ಕಾಗಿ ಅವರು ನೀಡಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಪಂಚಾಯತ್ ವ್ಯವಸ್ಥೆಯಿಂದ PW ಇಲಾಖೆಗೆ ಒಂದು ಸ್ಥಳವನ್ನು ಗುರುತು ಮಾಡಲಿಕ್ಕೆ ಪಂಚಾಯತ್ ಒಂದು ಲೆಟರ್ ಹೋಗ್ತದೆ. ಆ ಮೂಲಕ ಇಲ್ಲಿ ಒಂದು ಸ್ಥಳ ಪರಿಶೀಲನೆ ಆಗ್ತದೆ. ಸ್ಥಳ ಪರಿಶೀಲನೆ ಆಗುವಾಗ ಇಲ್ಲಿ ಸರ್ಕಾರಿ ಜಾಗೆಯನ್ನು ಗುರುತಿಸಿ ಅವರು ನಕ್ಷೆಯನ್ನು ಮಾಡಿಕೊಟ್ಟಿರುತ್ತಾರೆ. ಆದರೆ ಇಲ್ಲಿ ಸ್ಥಳೀಯರೊಬ್ಬರು ಇದು ನಮ್ಮ ಜಾಗ ಎಂಬುದಾಗಿ ಆರೋಪವನ್ನು ಮಾಡಿ ಇದನ್ನು ಕಬಳಿಸುವಂಥ ತಂತ್ರವನ್ನು ಮಾಡಿ ಇದರ ಬಗ್ಗೆ ಒಂದು ಆಕ್ಷೇಪಣೆಯನ್ನು ನೀಡುತ್ತಾರೆ. ಒಂದು ಮೌಖಿಕ ಹೇಳಿಕೆ ಮೂಲಕ ಏನೊಂದು ಭೂಮಾಪನ ಇಲಾಖೆಯವರನ್ನು ಬೆದರಿಸಿ ಮತ್ತೆ ಒಂದು ಸರ್ವೆ ಆಗಲಿಕ್ಕೆ ಅವರ ಒಂದು ಅನುಮತಿಯನ್ನು ಒಂದು ಕೋರಿಕೆಯನ್ನು ಕೊಡ್ತಾರೆ. ಅವರ ಒಂದು ಮೌಖಿಕ ಹೇಳಿಕೆಯನ್ನು ಆಧರಿಸಿ ಮತ್ತೆ ಇಲ್ಲಿ ರೀಸರ್ವೆಗೆ ಒಂದು ಆರ್ಡರ್ ಆಗ್ತದೆ. ಆ ರೀಸರ್ವೆಗೆ ಆರ್ಡರ್ ಆದಾಗ ಜಂಟಿ ಸರ್ವೆ ಆಗ್ತದೆ. ಜಂಟಿ ಸರ್ವೆ ಆಗೋ ADLR ಇದ್ದು PW ಇಲಾಖೆ ಎಲ್ಲ ಅಧಿಕಾರಿಗಳಿದ್ದು ಇಲ್ಲಿ ಸರ್ವೆ ಆಗ್ತದೆ. ಆಗ ಸರ್ವೆ ಆದಾಗ ಕೂಡ ತಾಲೂಕು ಸರ್ವೆ ಮಾಡುವ ಕೂಡ ಇಲ್ಲಿ ಅದೇ ರೀತಿಯ ಒಂದು ಸರ್ವೆ ವ್ಯವಸ್ಥೆ ಬಂದಿದ್ದು ಬಸ್ ಸ್ಟ್ಯಾಂಡಿಗೆ ಅನುಕೂಲವಾಗುವ ದಾರಿಯ ರಸ್ತೆ ಜಾಗವನ್ನು ಇಲ್ಲೇ ತೋರಿಸಿರುತ್ತಾರೆ. ಸರ್ಕಾರಿ ಜಾಗವನ್ನು ತೋರಿಸಿ ಅಲ್ಲಿ ಒಂದು ಗುರುತನ್ನು ಮಾಡಿ ಅದನ್ನು ಒಂದು ಮಾರ್ಕನ್ನು ಮಾಡಿ ಹೋಗಿರುತ್ತಾರೆ. ಆನಂತರ ಶಾಸಕರು ಕೊಟ್ಟಿರುವಂಥ ಅನುದಾನದಲ್ಲಿ ಇಲ್ಲಿ ಕಾಮಗಾರಿ ಆರಂಭ ಆಗಿರುತ್ತದೆ. ಈ ಒಂದು ಭಾಗ ನಡೀತಾ ಇದ್ದರೆ ಇನ್ನೊಂದು ರೀತಿಯಲ್ಲಿ ಇದೊಂದು ನಮ್ಮ ಜಾಗ ಎಂಬುದಾಗಿ ಯಾವುದೇ ಒಂದು ದಾಖಲೆ ಇಲ್ಲದರೂ ಕೂಡ ಈ ಬಗ್ಗೆ ಹೋರಾಟ ಮಾಡುವಂಥದ್ದು, ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂಥದ್ದು, ಇನ್ನಿತರ ಷಡ್ಯಂತ್ರವನ್ನು ಮಾಡಿ ಇಲ್ಲಿ ಅಧಿಕಾರಿಗಳ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಸಾರ್ವಜನಿಕರ ಒಂದು ಆಕ್ರೋಶದಲ್ಲಿ ಇಲ್ಲಿ ಅಪಘಾತ ಆಗೋ ಸ್ಥಳದಲ್ಲಿ ಬಸ್ ಸ್ಟ್ಯಾಂಡ್ ಆಗುತ್ತಿದೆ ಎಂಬುದಾಗಿ ಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಬರ್ತಾ ಉಂಟು. ವಾಸ್ತವವಾಗಿ ಇಂಥ ಯಾವುದೇ ವ್ಯವಸ್ಥೆಯಲ್ಲಿ ಆಗಿಲ್ಲ. ಇಲ್ಲಿ ಯಾವುದೇ ಒಂದು ಯಾವುದೇ ಒಂದು ಅಪಘಾತದ ನಿದರ್ಶನ ಇಲ್ಲ. ಇಲ್ಲಿ ಒಂದು ಅಧಿಕಾರಿಗಳು ಒಂದು ಇದನ್ನು ಸ್ಥಳ ಪರಿಶೀಲನೆ ಮಾಡಿ ಬಸ್ ಬೇಗೆ ಬೇಕಾಗಿರುವಂಥ ಒಂದು ಸ್ಥಳವನ್ನು ಬಿಟ್ಟು ಅದೇ ರೀತಿಯಾಗಿ ವ್ಯವಸ್ಥಿತವಾಗಿ ಯಾವುದೇ ತೊಂದರೆ ಆಗದ ಹಾಗೆ ಬಸ್ ಸ್ಟ್ಯಾಂಡ್ ಅನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇಲ್ಲಿ ಸುಮ್ಮನೆ ಸುಳ್ಳುವುದಾಗಿ ಅಪಘಾತ ಆಗ್ತದೆ, ಇದರಿಂದಾಗಿ ತೊಂದರೆ ಆಗ್ತದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಪ್ರತಿಭಟನೆಯ ಸಂದರ್ಭದಲ್ಲಿ ಬನ್ನೂರು ಪಂಚಾಯತ್ ಸದಸ್ಯರಾದ ಶೀನಪ್ಪ ಕುಲಾಲ್, ರಾಘವೇಂದ್ರ, ಸ್ಮಿತಾ ನಾಯಕ್, ತಿಮ್ಮಪ್ಪ ಪೂಜಾರಿ, ಮಾಜಿ ಸದಸ್ಯ ರತ್ನಾಕರ ಪ್ರಭು, ತಿಮ್ಮಪ್ಪಗೌಡ ಬೀರ್ನಹಿತ್ಲು, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಲಕ್ಷ್ಮಣಗೌಡ, ಕೋಡಿಂಬಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಮಚಂದ್ರ ಪೂಜಾರಿ, ಚಿದಾನಂದ, ರಾಮಣ್ಣಗೌಡ ಗುಂಡೋಲೆ,
ಪುತ್ತೂರಿನ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಮಂಗಳ ಡಿಫೆನ್ಸ್ ಅಕಾಡೆಮಿ, ಆರ್ಮ್ಡ್ ಫೋರ್ಸ್ ಪ್ರೀ ರಿಕ್ರೂಟ್ಮೆಂಟ್ ಕೋಚಿಂಗ್ ಸೆಂಟರ್, ಫಸ್ಟ್ ಆರ್ಮಿ ಕೋಚಿಂಗ್ ಸೆಂಟರ್ ಇನ್ ಮಂಗಳೂರು. We provide physical training, medical test facilities, written test facilities and hostel facilities. New admission open. We help you live your defense dream. Contact Mangala Defense Academy opposite Fisheries College, Pumpwell, Mangaluru. Email mangaladefenseacademy1@gmail.com.